ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣ ಅಧಿಕವಾಗಿದೆ. ಈ ನಿಟ್ಟಿನಲ್ಲಿ ಪಡುಬಿದ್ರಿ ಖಾಸಗಿ ಸಭಾಂಗಣದಲ್ಲಿ ಪಡುಬಿದ್ರಿ ಠಾಣಾ ಎಸ್ಐ ದಿಲೀಪ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಇದೇ ವೇಳೆ ದೇವಸ್ಥಾನ ಹಾಗೂ ಚಿನ್ನ ಮಾರಾಟದಂಗಡಿಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಎಸ್ಐ ದಿಲೀಪ್, ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳು ಇದ್ದರೆ ಅದರ ಬಗ್ಗೆ ಸ್ಥಳೀಯ ಠಾಣೆಗೆ ಮಾಹಿತಿ ನೀಡಬೇಕು. ಜೊತೆಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಅವರು ಸೂಚನೆ ನೀಡಿದರು. ನಾಲೆಡ್ಜಲ್ಲಿ ಯಾವ್ಯಾವ ರೀತಿ ಇದು ಬರ್ತದೆ, ಆಲೋಚನೆಗಳು ಬರ್ತದೆ, ಅದನ್ನು ನಿಮ್ಮ ಕಳ್ತನ ತಡೆಗಟ್ಟೋದ್ರ ಬಗ್ಗೆ ನೀವು ಒಬ್ಬರು ತಗೊಂಡ್ರೆ ನಿಮ್ಮನ್ನು ನೋಡಿ ಪಕ್ಕದವರು ಮಾಡ್ತಾರಾಗ ಆಗ ಒಬ್ಬರಿಂದ ಒಬ್ಬರಿಗೆ ಅದು ಸ್ಪ್ರೆಡ್ ಆದರೆ ಎಲ್ಲ ರೀತಿ ಒಳ್ಳೆ ಸಮಾಜದಲ್ಲಿ ಯಾವುದೇ ಥರದ ಕಳ್ತನಗಳಾಗಲಿ ಮತ್ತು ಈ ಥರ ಯಾವುದೇ ಇನ್ಸಿಡೆಂಟ್ಗಳಾಗದೇ ಇರೋ ಥರ ನಾವು ಮುಂಜಾಗ್ರತಾ ಕ್ರಮಗಳನ್ನ ತಗೋಬೋದು ಅಂತ ಹೇಳ್ತೀನಿ. ಹಾಗಾಗಿ ಬ್ಯಾಂಕವ್ರು ಆಲ್ಮೋಸ್ಟ್ ಅಲ್ಲೆಲ್ಲ ಸೈರನ್ನು ಮತ್ತು CCTVಗಳನ್ನ ಹಾಕಿದ್ದಾರೆ. ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ಅಂಗಡಿಗಳವರು CCTV ಹಾಕಿದ್ದಾರೆ, ನೈಟ್ ಹೋಗುವಾಗ ಆಫ್ ಮಾಡಿ ಹೋಗ್ತಾರೆ. ಅದು ಹಾಕಿದ್ದೇನು ಪ್ರಯತ್ನ ಇಲ್ಲ, ಇದಾಗ್ತಾ ಇದೆ. ನೈಟ್ CCTVನೇ ಆಫ್ ಮಾಡಿ ಹೋಗ್ತಾರೆ. ಅದರಿಂದ ನೈಟ್ ಏನಾದ್ರು ಹೆಚ್ಚು ಕಡಿಮೆ ಆದಾಗ ನಾವು ಎಲ್ಲೋ ಒಂದು ಕಡೆ ಆಗಿರುತ್ತೆ, ಇವ್ರು ಅಂಗಡಿ ಮುಂದೆನೇ ಪಾಸ್ ಆಗಿರ್ತಾರೆ ಕಳೆದ್ರು. ಬಂದು ನೋಡೋಕೆ ಹೋದರೆ ಏನಕ್ಕೆ ಫುಟೇಜಸ್ ಇಲ್ಲ ಅಂತ ಸರ್ ನಾವು ನೈಟ್ ಹೋಗುವಾಗ ಆಫ್ ಮಾಡಿ ಹೋಗ್ತೀವಿ ಅಂತ. ಅದು ನೀವು CCTV ಹಾಕಿದ್ರೆ ಏನು ಪ್ರಯೋಜನ ಅಂತ ಗೊತ್ತಾಗಿಲ್ಲ. ಇದನ್ನೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ನಿಮ್ಮ ಆಮೇಲೆ ಇತ್ತೀಚೆಗೆ ಎಲ್ಲೆಲ್ಲಿ ನಿಮ್ಮ ಮನೆ ಇರ್ಬೋದು ಮತ್ತು ನೀವು ಕೆಲಸ ಮಾಡೋಂಥ ಜಾಗ ಇರ್ಬೋದು, ಹೊಸ ಜನಗಳು ಬರ್ತಾರೆ. ಬಂದಾಗ ಅಲ್ಲಿ ಒಂದು ಮಗು ಎತ್ಕೊಂಡಿರ್ಬೋದು, ಮತ್ತು ಏನೋ ಒಂದು ಮಾರಾಟ ಮಾಡೋ ಥರ ಬರ್ಬೋದು, ಇಲ್ಲ ಸ್ವೆಟರು, ಟೋಪಿ, ಏನು ಸಣ್ಣ ಪುಟ್ಟ ವಸ್ತುಗಳು ಮೈ ಮೇಲೆ ಹಾಕೊಂಡು ಒಂದು ಸುಮ್ಮನೆ ಒಂದು ರೇಖಿ ಮಾಡ್ಕೊಂಡು ಹೋಗೋ ಥರ ಬರ್ತಾರೆ. ಅಂಥವ್ರು ಯಾರು ಬಂದ್ರೂ ನಿಮ್ಮ ಹತ್ರ ಏನು ಅವ್ರ ಹತ್ರ ಏನಾದ್ರು ಖರೀದಿ ಮಾಡೋಂಥ ಸಂದರ್ಭ ಬಂದಾಗ ಮಾಡ್ಲಿಕ್ಕೆ ಹೋಗಲೇಬಿಡಿ. ಈ ಸಂದರ್ಭ ಪರೀಕ್ಷಣಾ ಅವಧಿ ಎಸ್ಐ ಜಯಶ್ರೀ, ಶಿವಪ್ರಸಾದ್ ಶೆಟ್ಟಿ, ಸುಧಾಕರ್ ಕರ್ಕೇರ ಹೆಜಮಾಡಿ, ಶರಣ್ ಹೆಜಮಾಡಿ, ಗೋಪಾಲ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು.